ಮಂಗಳೂರಿನ ಬಾವುಟಗುಡಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸಮರವೀರ ಕೇದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಕುರಿತು ಕೇದಂಬಾಡಿ ರಾಮಯ್ಯಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ಮಂಗಳೂರು ವತಿಯಿಂದ ಪೂರ್ವಭಾವಿ ಸಭೆ ತೆಂಕಿಲ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಮಾತನಾಡಿ, ಸಮಾಜಕ್ಕೆ ನೂರಾರು ಸಂಸ್ಕೃತಿಯನ್ನ ನೀಡಿರುವ ಗೌಡ ಸಮುದಾಯ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದು 1837ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವ ಕೇದಂಬಾಡಿ ರಾಮಯ್ಯಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಮೂಡಿಬರಲಿದೆ. ಇದೊಂದು ರಾಜಕೀಯ ಲೇಪನ ಕಾರ್ಯಕ್ರಮವಾಗದೆ ಇತರ ಸಮಾಜದವರನ್ನ ಸೇರಿಸಿಕೊಂಡು ತನ್ನ ಸಮಾಜದ ನೇತೃತ್ವದಲ್ಲಿ ಸರ್ಕಾರದ ದೇಶದ ಕಾರ್ಯಕ್ರಮವಾಗಲಿದೆ. ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಭಾವನಾತ್ಮಕ ಸಂಬಂಧಗಳನ್ನು ಸಮಾಜದಲ್ಲಿ ಬಿತ್ತುವ ಕೆಲಸ ಆಗಬೇಕು ಎಂದು ಹೇಳಿದರು. ನಮ್ಮ ಹಿಸ್ಟ್ರಿಗಳಲ್ಲೆಲ್ಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆದ 1857. ಆದರೆ 1837ರಲ್ಲಿ ಬ್ರಿಟಿಷರ ವಿರುದ್ಧ ಅದು ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ತುಳು ಅರೆಗನ್ನಡ ಮಾತಾಡುವಂತ ಈ ಗೌಡ ಸಮುದಾಯ ಇದು ಇಲ್ಲಿಂದ ಕೊಡಗಿಗೆ ಹೋಗಿ ಕೂಡ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುವಂತ ನಾವು ಬೇರೆ ಬೇರೆ ಕಡೆಯಿಂದ ಬಂದವರೇನು ಇಲ್ಲಿ ಬಂದು ಬೇರೆ ಕಡೆ ಹೋದವರು. ಗುಡ್ಡೆಮನೆ ಅಪ್ಪಯ್ಯರ ಗೌಡರ ನೇತೃತ್ವದಲ್ಲಿ ಅಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು, ಕೇವಲ ಅವರು ಮಾತನ್ನು ನಾನು ಹೇಳುವುದಿಲ್ಲ, ಇಲ್ಲಿ ಕೆಂಪಾಡಿ ರಾಮಯ್ಯಗೌಡರು ಎಲ್ಲರನ್ನೂ ಸೇರಿಸಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ದು 1837ರಲ್ಲಿ, 20 ವರ್ಷಗಳ ಮುಂಚೆ. ಇತಿಹಾಸ ಎಷ್ಟೋ ಸಂದರ್ಭದಲ್ಲಿ ರಿಸರ್ಚ್ ಅಂತ ಹೇಳುವಂತ ಶಬ್ದ, ಸಂಶೋಧನೆ ಅಂತ ಹೇಳುವಂತ ಶಬ್ದ, ಇದು ಎಲ್ಲರಲ್ಲೇ ಆಗಬೇಕು. ಈ ದೇಶದ ಸ್ವಾತಂತ್ರ್ಯದ 75ನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ ನಾವೇ. 75ನೇ ವರ್ಷದ ಈ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಯಾರು ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಅವರನ್ನ ಜ್ಞಾಪಕ ಮಾಡಿಕೊಳ್ಳುವಂಥದ್ದು, ಅದು ಇಡೀ ದೇಶದ 135 ಕೋಟಿ ಜನರದ್ದು ಕೂಡ ಜವಾಬ್ದಾರಿ ಅಂತ ನಾನು ತಿಳ್ಕೊಳ್ತೇನೆ. ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಕಳೆದ 1 ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಶತ ಪ್ರಯತ್ನ ನಡೆಯುತ್ತಿದ್ದು, ಇದು ನಮ್ಮ ಕಾಲಘಟ್ಟದಲ್ಲಿ ಆಗುತ್ತಿರುವುದು ಹೆಮ್ಮೆಯ ಸಂಗತಿ. ಇದೊಂದು ಅದ್ಭುತ ಅವಿಸ್ಮರಣೀಯ ಕಾರ್ಯಕ್ರಮವಾಗಲಿದೆ ಎಂದು ಹೇಳಿದರು. ಇದೊಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ನಾಂದಿಯನ್ನ ಇವತ್ತು ಆಡ್ತಾ ಇದ್ದೇವೆ. ಬಹುಶಃ ಇದೊಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಕಳೆದ 1 ವರ್ಷಗಳಿಂದ ಸತ ಪ್ರಯತ್ನವನ್ನು ಮಾಡಿಕೊಂಡು ಬಂದರು. ಬಹುಶಃ ಇದು ಎಲ್ಲ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸ್ವಾಮೀಜಿಯವರ ಗಮನಕ್ಕೆ ತಂದು, ನಿರ್ಮಲಾನಂದ ಸ್ವಾಮೀಜಿಯವರ ಗಮನಕ್ಕೆ ತಂದು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದೇವೆ ಅಂತ ಹೇಳಿ ಮೊದಲು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಪ್ರತಿಯೊಂದು ಸಹ ಮೊನ್ನೆ ಬಂದಾಗಲೂ ಸಹ ಸ್ವಾಮೀಜಿಯವರು ಒಂದು ಲ್ಯಾಪ್ಟಾಪ್ ಅಲ್ಲಿ ಬಂದು ಎಲ್ಲ ಶಂಕುಸ್ಥಾಪನೆ ಮಾಡಿದಂಥ ಎಲ್ಲ ವಿಷಯಗಳನ್ನು ಯಾರ್ಯಾರು ಏನೇನು ಮಾತಾಡಿದ್ರು ಪ್ರತಿಯೊಂದು ವಿಷಯಗಳನ್ನು ಸಹ ಸ್ವಾಮೀಜಿ ಚಿತ್ರೀಕರಣವನ್ನು ನೋಡಿದರು, ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಮತ್ತು ಇದರ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆ ಏನೇನು ಹೇಳಬೇಕಾಗಿತ್ತು, ಏನೇನು ಸೂಚಿಸಬೇಕಾಗಿತ್ತು ಅದನ್ನೆಲ್ಲ ಸ್ವಾಮೀಜಿಯವರು ಸೂಚಿಸಿದ್ದಾರೆ. ಅದರ ತರುವಾಯ ಇವತ್ತಿದೊಂದು ಎಲ್ಲರೂ ಹೇಳಿದಾಗಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಎಲ್ಲರಿಗೂ ಇದೊಂದು ಭಾಗ್ಯ ಸಿಗುವಂತಹದ್ದಲ್ಲ. ಏನು ನಮ್ಮ ಭಾಗ್ಯ, ನಮ್ಮ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾಗ್ಯ. ಇದನ್ನ ಒಂದು ಅವಿಸ್ಮರಣೀಯವಾಗಿ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಅದೊಂದು ಆದರೆ ಏನೋ ನಮಗೊಂದು ಹೆಮ್ಮೆ ಅಂತ ಅನಿಸುತ್ತೆ. ಅದರ ಜೊತೆಯಲ್ಲಿ ಇವತ್ತು ಎಲ್ಲ ನಮ್ಮ ಕಿರಣ ಒಳ್ಳೆ ಹೊತ್ತು ಹಿಡ್ಕೊಂಡು ಎಲ್ಲ ಯುವಕರು ಒಳ್ಳೆ ಕೆಲಸವನ್ನ ಈ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಇತಿಹಾಸ ಪುಟಕ್ಕೆ ಸೇರಿದ ಕೃಷಿಕ ಕೇದಂಬಾಡಿ ರಾಮಯ್ಯಗೌಡ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದು, ಅದರಲ್ಲೂ ನಮ್ಮ ಸಮಾಜದ ಪ್ರಮುಖರು ಎಂಬ ನಿಟ್ಟಿನಲ್ಲಿ ಬಾವುಟಗುಡ್ಡೆಯಲ್ಲಿ ಕಂಚಿನ ಪ್ರತಿಮೆ ಅನಾವರಣಗೊಳ್ಳಲಿದೆ. ಬಾವುಟಗುಡ್ಡೆ ಹೆಸರು ಬರಲು ರಾಮಯ್ಯಗೌಡರೇ ಕಾರಣ, ಆದರೆ ಸಮಾಜ ಅದನ್ನ ಮರೆತಿದೆ. ಈ ನಿಟ್ಟಿನಲ್ಲಿ ಅವರನ್ನ ನಿರಂತರ ನೆನಪಿಸುವ ನಿಟ್ಟಿನಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಒಂದು ಕಾರ್ಯಕ್ರಮವಾಗಲಿದೆ ಎಂದು ಹೇಳಿದರು. ಶಾಶ್ವತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ನಾಡು ಸದಾಶಿವರಾಯರನ್ನು ಹೇಗೆ ನಾವು ಸ್ಮರಿಸ್ತೇವೋ ಅದೇ ರೀತಿಯಲ್ಲಿ ಕಿದಂಬಾಡಿ ರಾಮಯ್ಯಗೌಡರನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತಿನ ಪೀಳಿಗೆ ಸ್ಮರಿಸಬೇಕು ಅಂತೇಳಿ ಇವತ್ತು ನಮ್ಮ ಕಿರಣ್ ಗುಡ್ಲೆಗುತ್ತು ಅವರ ತಂಡ, ಡಿ ವಿ ಸದಾನಂದಗೌಡರು, ನಮ್ಮ ಸ್ವಾಮೀಜಿಯವರು ಬಹಳಷ್ಟು
ಪ್ರಯತ್ನವನ್ನು ಮಾಡಿದ್ದಾರೆ. ಕಿರಣ್ ಗುಡ್ಲೆಕ್ ಅವರು ಬೆಂಗಳೂರಿಗೆ ಕೂಡ ಬಂದಿದ್ರು, ನನ್ನಲ್ಲಿಗೆ ಬಂದಿದ್ರು, LH ಬಂದಿದ್ರು. ಸರ್ಕಾರದ ಜೊತೆಯಲ್ಲಿ ಏನಾದರೂ ಹರಳಿಸಿದ್ರೆ ಅದನ್ನು ಸರಿ ಮಾಡಬೇಕು. ಇವತ್ತು ಸರ್ಕಾರ ಪೂರ್ತಿ ಸಹಕಾರವನ್ನು ಕೊಟ್ಟು ಮೊನ್ನೆ ಶಿಲಾನ್ಯಾಸ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೆ. ಬಹಳಷ್ಟು ಜನ ಬಂದಿದ್ರು ಇದಕ್ಕೆ, ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿಯ ಶಾಸಕರು, ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರೆಲ್ಲ ಇದ್ರು. ಎಲ್ಲ ನಿಮ್ಮವರಿದ್ದಾರೆ, ನಮ್ಮ ಮಂಗಳೂರಿನ ಜನ ಸ್ವಲ್ಪ ಕಡಿಮೆ ಉಂಟು ಅಂತೇಳಿ. ಹೌದು ಅಂತೇಳಿ ನೀವು ಮರೆತು ಬಿಟ್ಟಿದ್ದೀರಿ, ನಾವು ನೆನಪುವಂತ ಸಂಗತಿಯನ್ನು ಮಾಡಿದ್ದೇವೆ ಅಂತೇಳಿ. ಇವತ್ತು ಬಾವಟಗುಡ್ಡೆ ಅಂತೇಳಿ ಹೆಸರು ಬರಬೇಕಿದ್ರೆ ಕೆದಂಬಾಡಿ ರಾಮಯ್ಯ ಗೌಡರು ಕಾರಣ. ಎಲ್ಲ ಮರೆತು ಬಿಟ್ಟಿದ್ದಾರೆ ಮಂಗಳೂರಿನವರು. ಯಾಕೆ ಮರೆತು ಬಿಟ್ಟಿದ್ದಾರೆ ಅಂದ್ರೆ ನಾವು ನೆನಪು ಮಾಡುವಂತ ಸಂಗತಿಯನ್ನು ಮಾಡಲಿಲ್ಲ. ಅದನ್ನು ಇವತ್ತು ಮಾಡ್ತಾ ಇದ್ದೀವಿ. ನಾವು ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಸಮಿತಿಯ ಪ್ರಮುಖರಾದ ಶಿವರಾಮ್ ಗೌಡ, ನಿತ್ಯಾನಂದ ಮುಂಡೋಡಿ, ಧನಂಜಯ ಅಡ್ಪಂಗಾಯ, ಲೋಕಯ್ಯ ಗೌಡ, ಕುಶಾಲಪ್ಪ ಗೌಡ, ಮೋಹನ್ ಗೌಡ, ಚಂದ್ರ ಕೋಚಾರ್ ಉಪಸ್ಥಿತರಿದ್ದರು.